ನಗರದಲ್ಲಿ ಎಲ್ಲಿ ನೋಡಿದ್ರೂ ತ್ಯಾಜ್ಯತೆ ಸಮಸ್ಯೆ. ಇನ್ನು ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಕಸವನ್ನ ಎಲ್ಲೆಂದರಲ್ಲಿ ಎಸೆದು ಹೋಗುವ ಅಬ್ಬೆಪಾರಿ ಜನ ಇದ್ದೇ ಇರ್ತಾರೆ. ಇವರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜೊತೆಗೆ ಬಡಾವಣೆ ಭದ್ರತೆ, ಸಾರ್ವಜನಿಕ ಸೊತ್ತುಗಳ ರಕ್ಷಣೆ ಇತ್ಯಾದಿ ಉದ್ದೇಶಗಳನ್ನಿಟ್ಟುಕೊಂಡು 107 ಸಿಸಿಟಿವಿ ಕ್ಯಾಮೆರಾಗಳನ್ನು ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಒಂದರಲ್ಲಿ ಅಳವಡಿಸಲಾಗಿದೆ. ಎಲ್ಲಿ ಅಂತೀರಾ? ಬನ್ನಿ ಇವರತ್ತಿ ನೋಡಿ. ಹೊಸಪೇಟೆ ವಾರ್ಡ್ 8ರಲ್ಲಿ 107 ಸಿಸಿ ಕ್ಯಾಮೆರಾ ಕಣ್ಗಾವಲು. ಬ್ಲಾಕ್ ಸ್ಪಾಟ್ ಅಕ್ರಮಗಳಿಗೆ ಕಡಿವಾಣ, ಭದ್ರತೆಗಾಗಿ ಅಳವಡಿಕೆ. QR ಕೋಡ್ ಸ್ಕ್ಯಾನ್ ಮಾಡಿದರೆ ಸಿಗುತ್ತೆ ವಾರ್ಡಿನ ಸಮಗ್ರ ಮಾಹಿತಿ. ಹೌದು, ರಾಜ್ಯದ ಎಲ್ಲಾ ಸ್ಥಳೀಯಾಡಳಿತ ಸಂಸ್ಥೆಗಳಿಗೂ ತ್ಯಾಜ್ಯ ನಿರ್ವಹಣೆಯದೇ ದೊಡ್ಡ ತಲೆನೋವು. ಇನ್ನು ಕಳ್ಳಕಾಕರ ಕಾಟ, ಸಾರ್ವಜನಿಕ ಸೊತ್ತುಗಳ ಭದ್ರತೆ ಮಾಡುವುದು ಕೂಡ ಅಗತ್ಯ. ಇದೇ ಕಾರಣಕ್ಕೆ ಇದೀಗ ಮಂಗಳೂರು ಮಹಾನಗರ ಪಾಲಿಕೆಯ ಸುರತ್ಕಲ್ ಉಪವಿಭಾಗದ ಹೊಸಪೇಟೆ ವಾರ್ಡ್ 8ರಲ್ಲಿ ಸ್ಮಾರ್ಟ್ ಭದ್ರತಾ ವ್ಯವಸ್ಥೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿದೆ. ಮಾರುತಿ ಬಡಾವಣೆ, NMPT ಕಾಲೋನಿ, ಲೆಕ್ಚರ್ಸ್ ಕಾಲೋನಿ, ಆಶ್ರಯನಗರ, ಕಡಂಬೂಡಿ 39 ಬಡಾವಣೆಗಳಲ್ಲಿ ಕ್ಯಾಮೆರಾ ಅಳವಡಿಕೆ ನಡೆದಿದೆ. ಬರೋಬ್ಬರಿ 107 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಕಮಿಷನಿಂಗ್ ಪ್ರಕ್ರಿಯೆ ಕೂಡ ಆರಂಭಗೊಂಡಿದೆ. ಉತ್ತರ ಕ್ಷೇತ್ರ ಶಾಸಕ ಭರತ್ ಶೆಟ್ಟಿ ಅವರ ಸಂಪೂರ್ಣ ಸಹಕಾರ, ಮಾರ್ಗದರ್ಶನದೊಂದಿಗೆ ಇದನ್ನ ಅಳವಡಿಸಲಾಗಿದೆ ಎನ್ನುತ್ತಾರೆ ಪಾಲಿಕೆಯಲ್ಲಿ ಹಣಕಾಸು ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾಗಿದ್ದ ವರುಣ್ ಚೌಟ. ಈ ಸಿಸಿಟಿವಿ ಕ್ಯಾಮೆರಾಗಳಿಂದ ಹಲವು ಉಪಯೋಗಗಳನ್ನು ಪಡೆದುಕೊಳ್ಳಬಹುದಾಗಿದೆ ಎನ್ನುತ್ತಾರೆ. ಹೊಸಪೇಟೆ ಒಂದೇ ವಾರ್ಡಿನಲ್ಲಿ 107 ಸಿಸಿ ಕ್ಯಾಮೆರಾ ಅಳವಡಿಸುವ ಮೂಲಕ ಜನರ ಭದ್ರತೆಗೆ ಹಾಗೂ ಎಲ್ಲಿಯಾದರೂ ಬ್ಲ್ಯಾಕ್ ಸ್ಪಾಟ್ ಇದ್ದರೆ ಆ ಬ್ಲ್ಯಾಕ್ ಸ್ಪಾಟನ್ನು ಐಡೆಂಟಿಫೈ ಮಾಡಲಿಕ್ಕೆ, ಅದರ ಜೊತೆಗೆ ಏನಾದರೂ ಅಪಘಾತ ಆದರೆ ಅದನ್ನು ಕೂಡ ಒಂದು ಟ್ರ್ಯಾಕ್ ಮಾಡಲಿಕ್ಕೆ ಅಥವಾ ಇನ್ನಿತರ ಘಟನೆಗಳು ಆಗುವಂಥದ್ದನ್ನು ತಡೆಗಟ್ಟಲಿಕ್ಕೋಸ್ಕರ ನಾವೇನು 107 ಕಡೆ ರಸ್ತೆ ನಾಮಫಲಕದ ಜೊತೆ ಸಿಸಿ ಕ್ಯಾಮೆರಾವನ್ನು ಕೂಡ ಅಳವಡಿಸಿದ್ದೇವೆ. ಇದು ಬಹುಶಃ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಒಂದೇ ವಾರ್ಡಿನಲ್ಲಿ 107 ಕ್ಯಾಮೆರಾಗಳನ್ನು ಅಳವಡಿಸಿದ್ದು. 2023-24ನೇ ಸಾಲಿನ ಸಾಮಾನ್ಯ ನಿಧಿಯಲ್ಲಿ, ನಾನು ಕಾರ್ಪೊರೇಟರ್ ಆಗಿರುವಂಥ ಸಂದರ್ಭದಲ್ಲಿ ಸಾಮಾನ್ಯ ನಿಧಿಯಲ್ಲಿ ಇದನ್ನು ನಾನು ಬಜೆಟಲ್ಲಿ 39 ಲಕ್ಷವನ್ನು ಕಾಯ್ದಿರಿಸಿ ಇಂಥ ಒಂದು ಯೋಜನೆಗೆ ನಾವು ಕೈ ಹಾಕಿದ್ದೇವೆ. ಎಲ್ಲ 107 ರಸ್ತೆ ನಾಮಫಲಕಗಳಲ್ಲಿ ಇಂಗ್ಲೀಷಲ್ಲಿ, ಕನ್ನಡ ಮತ್ತು ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಏನಿದೆ ತುಳು ಲ್ಯಾಂಗ್ವೇಜಲ್ಲಿ ಕೂಡ ನಾವು ಬೋರ್ಡನ್ನು ಹಾಕಿದ್ದೇವೆ. ಅದರ ಜೊತೆಗೆ ಒಂದು QR ಕೋಡನ್ನು ಕೂಡ ಅಳವಡಿಸಿದ್ದೇವೆ. ಆ ಎಲ್ಲ ಬೋರ್ಡಲ್ಲಿ ಒಂದು QR ಕೋಡ್ ಇರುತ್ತೆ. ಆ QR ಕೋಡನ್ನು ನಾವು ಸ್ಕ್ಯಾನ್ ಮಾಡಿದ ಕೂಡಲೇ ಹೊಸಬೆಟ್ಟಿನ ಮಾಹಿತಿಗಳು, ಅಂದರೆ ಹೊಸಬೆಟ್ಟಿಗೆ ಮೊದಲು ಒಂದು ಹೆಸರಿತ್ತು, ಅದೇನೆಂದರೆ ಪೊಸೋಡಿ ಅಂತ. ಆ ಹೊಸಬೆಟ್ಟಿನ ಹೆಸರು ಹೇಗೆ ಬಂತು, ಆ ಹೊಸಬೆಟ್ಟು ವಾರ್ಡಲ್ಲಿ ಎಷ್ಟು ದೈವಸ್ಥಾನಗಳಿದೆ, ಎಷ್ಟು ಚರ್ಚ್ಗಳಿದೆ, ಎಷ್ಟು ಮಸೀದಿಗಳಿದೆ ಮತ್ತು ಎಷ್ಟು ಹಾಸ್ಪಿಟಲ್ ಇದೆ, ಎಷ್ಟು ವಿದ್ಯಾಸಂಸ್ಥೆಗಳಿದೆ, ಇದನ್ನೆಲ್ಲ ಒಳಗೊಂಡಂಥ ಸಂಪೂರ್ಣ ಮಾಹಿತಿಗಳು ಆ ಹೊಸಬೆಟ್ಟು ನಮ್ಮ QR ಕೋಡನ್ನು ಸ್ಕ್ಯಾನ್ ಮಾಡಿದ ಕೂಡಲೇ ಬರ್ತದೆ. ಅತ್ಯಾಧುನಿಕ ತಂತ್ರಜ್ಞಾನದ ಸುಮಾರು 107 ಕ್ಯಾಮೆರಾಗಳನ್ನು 39 ಲಕ್ಷ ವೆಚ್ಚ ಮಾಡಿ ಅಳವಡಿಸಲಾಗಿದೆ. ಇಲ್ಲಿನ ದೃಶ್ಯ ಮಾಹಿತಿಗಳು ಮಹಾನಗರ ಪಾಲಿಕೆಯ ಕಚೇರಿಯಲ್ಲೇ ಕೇಂದ್ರೀಕೃತವಾಗಿ ಸಂಗ್ರಹವಾಗಲಿದ್ದು, ಸ್ಥಳೀಯ ಬಡಾವಣೆಯ ಪ್ರಮುಖರು ಮತ್ತು ಅಧಿಕಾರಿಗಳು ಇದರ ಮೇಲ್ವಿಚಾರಣೆ ವಹಿಸಲಿದ್ದಾರೆ. ಅನುಮಾನಾಸ್ಪದ ಚಟುವಟಿಕೆಗಳು, ಕಸ ಬಿಸಾಡುವ ಘಟನೆಗಳು ಅಥವಾ ಭದ್ರತಾ ಸಮಸ್ಯೆಗಳು ಕಂಡುಬಂದಲ್ಲಿ ತಕ್ಷಣ ಸ್ಪಂದಿಸುವ ವ್ಯವಸ್ಥೆ ರೂಪಿಸಲಾಗಿದೆ. ಸಿಸಿ ಕ್ಯಾಮೆರಾ ಅಳವಡಿಕೆಯಿಂದ ನಮ್ಮ ಬಡಾವಣೆಗೆ ಅಪಾರ ಪ್ರಯೋಜನವಾಗಿದೆ. ಮೊದಲನೆಯದಾಗಿ ಸ್ವಚ್ಛ ಪರಿಸರವನ್ನ ಕಾಪಾಡಿಕೊಳ್ಳಲು ಸಹಕಾರಿ. ಇದರೊಂದಿಗೆ ಅಪಘಾತ ಸಹಿತ ಯಾವುದೇ ಸಮಸ್ಯೆ ಆದಾಗ ಸಿಸಿ ಕ್ಯಾಮೆರಾದ ಮೂಲಕ ಪತ್ತೆ ಹಚ್ಚಬಹುದು. ನಮ್ಮಲ್ಲಿ ಇಷ್ಟು ಸಮಯದಿಂದ ನಾವು ಕಾತುರದಿಂದಂಥ ನಮ್ಮ ಸಿಸಿ ಕ್ಯಾಮರಾ ಟೋಟಲ್ 107 ಕ್ಯಾಮರಾವನ್ನು ನಮ್ಮ ಇಡೀ ವಾರ್ಡ್ಗೆ ನಮ್ಮ ಕಾರ್ಪೊರೇಟರಾದ ವರುಣ್ ಚೌಟರ ಅವರ ಮುತರ್ಜತೆಯಲ್ಲಿ ಆಗಿ, ಅದಕ್ಕೆ ಮೇಲಿನವರಾದ ನಮ್ಮ MLA ಆದ ಭರತ್ ಶೆಟ್ಟಿ ಅವರು ಇದಕ್ಕೆ ಪೂರಕವಾಗಿ ಅದರ ಬಗ್ಗೆ ನಮಗೆ ಇಷ್ಟು 5 ಕ್ಯಾಮರಾವನ್ನು ಇಲ್ಲಿ ಅಳವಡಿಸಿದ್ದಾರೆ. ಬಹಳ ಖುಷಿಯಾದ ವಿಷಯ. ಈ ನಮ್ಮ 49 ಮನೆಯಲ್ಲಿ ನಮಗೆ ಈಗ ಭಾಳಷ್ಟು ಖುಷಿಯಾಗುವುದೆಂದರೆ
ಇಲ್ಲಿ ಭಾಳಷ್ಟು ಥೆಫ್ಟ್ ಆಗ್ತಿತ್ತು. ಯಾರ್ಯಾರು ಬರೋದು, ನಮ್ಮ 2 ಪಾರ್ಕ್ ಉಂಟು ಇಲ್ಲಿ, ಯಾರ್ಯಾರು ಬಂದು ಕೂತ್ಕೊಳ್ಳೋದು, ಯಾರು ಏನು ಅಂತ ಗೊತ್ತಾಗೋದಿಲ್ಲ ನಮಗೆ. ಆದ ಕಾರಣ ಈ CC ಕ್ಯಾಮರಾದಿಂದ ಇದ್ದ ಕಾರಣ ನಮಗೆ ಭಾಳ ಖುಷಿ ಆಯಿತು. ಯಾರನ್ನು ಕೂಡ ನಮಗೆ ಸರ್ಚ್ ಮಾಡಲಿಕ್ಕೆ ಆಗ್ತದೆ, ಅದರದ್ದು ಫೋಟೇಜ್ ನೋಡಿದರೆ ಗೊತ್ತಾಗ್ತದೆ. ಮತ್ತೊಂದು ವಿಷಯ, ನಮ್ಮ ಬೋರ್ಡಲ್ಲಿ ನಿಮಗೆ ಕಾಣ್ಬೋದು QR ಕಾರ್ಡ್ ಅಂತ. QR ಕಾರ್ಡ್ ಏನೆಂದರೆ ನಮ್ಮ ಮೊಬೈಲಲ್ಲಿ ನಮ್ಮ ಫೋನ್ ಹೇಗೆ ನಾವು ಬಾಕಿ ಸ್ಕ್ಯಾನ್ ಮಾಡ್ತೇವೆ ಅದೇ ರೀತಿಯನ್ನು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟಾಗಿ ಅದರದ್ದು ವಿಷಯ ಬರ್ತದೆ. ಅದನ್ನು ಹೇಗೆ ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು ಎಲ್ಲ ಅದರ ವಿಷಯ ಗೊತ್ತುಂಟು. ಇದರಲ್ಲಿ QR ಕೋಡ್ ವ್ಯವಸ್ಥೆಯೂ ಇದೆ. ಈ QR ಕೋಡ್ ಅನ್ನ ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಿದರೆ ತುರ್ತು ಸಂಪರ್ಕ ಸಂಖ್ಯೆ, ಬಡಾವಣೆಯ ವಿವರಗಳು, ದೇವಸ್ಥಾನ, ಚರ್ಚ್, ಮಸೀದಿ ಸೇರಿದಂತೆ ಪ್ರಮುಖ ಸಂಸ್ಥೆಗಳ ಮಾಹಿತಿಗಳು ತಕ್ಷಣ ಲಭ್ಯವಾಗಲಿವೆ. ಇದು ನಾಗರಿಕರಿಗೆ ಅಗತ್ಯ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಒದಗಿಸುವ ಡಿಜಿಟಲ್ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಒಟ್ಟಿನಲ್ಲಿ ದೇಶಕ್ಕೆ ಮಾದರಿಯಾದ ಇಂತಹ ಅತ್ಯದ್ಭುತ ಯೋಜನೆಯೊಂದನ್ನು ಅಳವಡಿಸುವ ಮೂಲಕ ಪರಿಸರದ ಜನರಲ್ಲಿ ಸ್ವಚ್ಛತೆಯ ಜಾಗೃತಿ, ಅಕ್ರಮಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ವಹಿಸಿಕೊಂಡಿರುವ ವರುಣ್ ಚೌಟ ಅವರ ಯೋಜನೆಗೆ ಹ್ಯಾಟ್ಸ್ ಆಫ್ ಅನ್ನಲೇಬೇಕು. ಶಿವಪ್ರಸಾದ್ ಬೊಳ್ಳಾಜೆ, ನಮ್ಮ ಕುಡ್ಲ 24/7, ಮಂಗಳೂರು.